ಕೇಂದ್ರ ಸಚಿವರಾಗಿ ದೀರ್ಘಕಾಲ ಸಂಸದರಾದ ರಾಜ್ಯದ ಪ್ರಪ್ರಥಮ ಸಂಸದರೆನಿಸಿಕೊಂಡ ದಿವಂಗತ ಆಸ್ಕರ್ ಫೆರ್ನಾಂಡಿಸ್ ರವರ ಸ್ಮರಣಾರ್ಥ ನೆನಪಿನ ಅಂಗಳದಲ್ಲಿ ಆಸ್ಕರ್ ಪ್ರಸ್ತುತಿ ಎಂಬ ಕಾರ್ಯಕ್ರಮವು ಅಕ್ಟೋಬರ್ 8ರಂದು ಕೊಡಿಯಾಲ್ಬೈಲ್ನ ಎಸ್ಡಿಎಂ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಲನಾ ಸಮಿತಿಯ ಸದಸ್ಯರಾದ ಎಂಜಿ ಹೆಗ್ಡೆ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿರುವರು. ಸಂಸದೀಯ ಮೌಲ್ಯಗಳು ಮತ್ತು ಆಸ್ಕರ್ ಫೆರ್ನಾಂಡಿಸ್ ಬಗ್ಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಸಂವಾದ ಮಂಡಿಸಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಪಿಎಸ್ ಎಡಪಡಿತಾಯ ಅಧ್ಯಕ್ಷೀಯ ಮಾತುಗಳನ್ನಾಡುವರು ಎಂದು ಮಾಹಿತಿ ನೀಡಿದರು. ಸಂಸದೀಯ ಪಟುವಾಗಿ ಅವರ ಕೊಡುಗೆಗಳ ಜೊತೆಗೆ ಅವರನ್ನು ಒಂದು ಕಾರಣವಾಗಿಟ್ಟುಕೊಂಡು ನಿರಂತರವಾಗಿ ಒಂದು 2-3 ಕಾರ್ಯಕ್ರಮ ಮಾಡಬೇಕು ಹೇಳುವಂಥ ಒಂದು ಹಂಬಲ ಉಂಟು. ನೆಕ್ಸ್ಟು ಶಶಿ ತರೂರ್ ಅವರನ್ನು ಕರೆಸಬೇಕು. ಪಾರ್ಲಿಮೆಂಟೇರಿಯನ್ ಬಗ್ಗೆ ಇವತ್ತಿನ ಯುವಕರಿಗೆ ಮತ್ತು ವಿದ್ಯಾರ್ಥಿ ನಾಯಕರಿಗೆ ಮಾಹಿತಿ ಕೊಡುವಂಥದ್ದು, ಕಾರ್ಯಾಗಾರವನ್ನು ಮಾಡುವಂಥದ್ದು, ಇಂಥ ಬೇರೆ ಬೇರೆ ಗೋಷ್ಠಿಗಳನ್ನು ಮಾಡಲಿಕ್ಕಾಗ್ತದೆ. ಅದರ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು 2-3 ಕಾರ್ಯಕ್ರಮವನ್ನಾದರೂ ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಇದು ಪ್ರಾರಂಭದ ಕಾರ್ಯಕ್ರಮ ನಾಡ್ದು ಆಸ್ಕರಣ್ಣ ನೆನಪಿನಂಗಳದಲ್ಲಿ ಈ ಕಾರ್ಯಕ್ರಮ ಮೊಯ್ಲಿ ಅವರು ಉದ್ಘಾಟನೆ ಮಾತಾಡ್ತಾರೆ. ಜೊತೆಗೆ ಸನ್ಮಾನ್ಯ ಎಡಪಡಿತಾಯರು ವಿಶ್ವವಿದ್ಯಾಲಯದ ಕುಲಪತಿಗಳವರು ಅಧ್ಯಕ್ಷತೆ ಹಾಗೂ ಗಣೇಶ್ ಕಾರ್ಣಿಕ್ರವರು ಆಸ್ಕರಣ್ಣ ಮತ್ತು ಪಾರ್ಲಿಮೆಂಟೇರಿಯನ್ ಹೇಳುವ ವಿಷಯದಲ್ಲಿ ಮಾತಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಆಸ್ಕರ್ ಅವರ ಕೊಡುಗೆಗಳನ್ನು ಜಿಲ್ಲೆ ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ. ಅವರು ಅನೇಕ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಅವರು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ಅನೇಕ ಕೆಲಸವನ್ನು ಮಾಡಿದ್ರು. ಅವರು ಶೋ ಆಫ್ ರಾಜಕಾರಣಿ ಆಗಿರಲಿಲ್ಲ. ಅವರು ಏನು ಮಾಡಬೇಕಂತ ಮಾಡಿದ್ದಾರೆ, ಅದು ನನಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕರಾವಳಿಯಲ್ಲಿ ಒಬ್ಬ ಒಳ್ಳೆಯ ನಾಯಕರಾಗಿದ್ದಂಥವರು, ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಅವತ್ತು ಆಗಮಿಸಬೇಕು ಅಂತ ಕೇಳಿಕೊಳ್ತೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬೊಂಡಾಲ ಚಿತ್ತರಂಜನ್ ಶೆಟ್ಟಿ, ಕೆ ಭಾಸ್ಕರ್ ರಾವ್, ಅಲಿಸ್ಟನ್ ಡಿ ಕುನ್ಹಾ, ತೇಜಸ್ವಿ ರಾಜ್ ಉಪಸ್ಥಿತರಿದ್ದರು.